महागणपतये नमः। पट्टपाड़ी श्री विष्णुमूर्ति स्वामिने नमः। वडिप्पाड़ी श्री जनार्दन स्वामिने नमः। ओम जाम एक्ष्याम एक्ष्याम ವಿಶೇಷವಾಗಿ ಆ ಮೃತ್ಯುಂಜಯ ರುದ್ರದೇವರನ್ನ ಅನುಗ್ರಹ ಪ್ರಸಾದ ಪ್ರಾಪ್ತಿಯಾಗುವ ಮಾತೆಲ್ಲ ಆ ಕೆಲಸಕ್ಕೆ ಹೋದಾನಂತರ ಯೋಗ ಭಾಗ್ಯ ಅರ್ಪಣೆ ಮಾಡ್ತಾರಂದ ಯಾಡಮೃತಿಯಿಂದ ಬಳ್ಳದ ತಂದು ಜೀವ ಬಡುಕಣೆ ಆತ್ಮಹತ್ಯಾ ರೀತಿಯಾದ ಬರ್ಪುಡಂಜನ ಮರಣವಯರ ಕಾರಣೆತ್ತನಂದಾಣ ಪರಿಮಾರ್ಜನ ದ್ವಾರ ವಿಶೇಷವಾದ ಶಾಂತಿ ನೆಮ್ಮದಿದ ಜೀವನವಲ್ಲ ನನ್ನ ಎಣ್ಮೆದಾಹುದಿನ ಅಘೋರ ರುದ್ರದೇವರನ್ನ ಪ್ರೀತ್ಯರ್ಥವಾದ ಆಹುತಿಯಾದ ಅರ್ಪಣೆ ಮಾಡ್ತಾರಂದ ಘೋರ ಮೃತ್ಯು ವಿನಾಶ ಸ್ಯಾತ್ ಕಣ್ಣಿಗೆ ತೂಯರ ಭಯಂಕರವಾದ ಉದಾಹರಣೆ ಬರ್ಪುಡಂದಾಣ ವಾಹನ ಅಪಘಾತಾದಿ ದೈತಾವರ ಬರ್ಪುಡಂಜನ ಮರಣವಯಕ್ಲಿತ್ತನಂದಾಣ ಪರಿಮಾರ್ಜನ ದ್ವಾರ ವಿಶೇಷವಾದ ರಕ್ಷೆಯಲ್ಲ ಅದೇ ರೀತಿಯಾದ ಮಂಗಲನು ದೇವರ ಅನುಗ್ರಹ ಮಾಡಿಕೊಡ್ಬರಿಗೆ ನನ್ನ ತತ್ಪುರುಷ ಸ್ವರೂಪಿಯಾನಂತರ ರುದ್ರದೇವರನ್ನ ಪ್ರೀತ್ಯರ್ಥವಾದ ಕಲಿಕದ ಬಂತಿನ ಆಹುತಿಯಾದ ಅರ್ಪಣೆ ಮಾಡ್ತಾರಂದಾಂಡ ಕ್ಷುದ್ರ ಮೃತ್ಯು ಕ್ಷುದ್ರ ಜಲಪುತ್ರೇಡ್ದಾವರ ಕ್ಷುದ್ರ ಜಲಪ್ಲೇಡ್ದಾವರ ಬರ್ಪುಡಂಜನ ಮರಣವಯ ನಿವೃತ್ತಿ ದ್ವಾರ ವಿಶೇಷವಾದ ರಕ್ಷೆಯಲ್ಲ ಅದೇ ರೀತಿಯಾದ ಆಯುಷ್ಯಾಭಿವೃದ್ಧಿನ ಅನುಗ್ರಹ ಮಾಡಿಕೊಡ್ಬರಿಗೆ ನನ್ನ ಬೇರದ ಆಹುತಿಗೆ ಈಶಾನ ಸ್ವರೂಪಿಯಾನಂತರ ರುದ್ರದೇವರನ್ನ ಪ್ರೀತ್ಯರ್ಥವಾದ ಆಹುತಿಯಾದ ಅರ್ಪಣೆ ಮಾಡ್ತಾರಂದಾಂಡ ವಿಶೇಷವಾದ ದುಷ್ಟ ಮೃತ್ಯೊಂದು ದುಷ್ಟ ಜನಪ್ಲೇಡ್ದಾವರ ವಿಷಜಂತುಪ್ಲೇಡ್ದಾವರ ಬರ್ಪುಡಂಜನ ಮರಣವಯ ಪರಿಮಾರ್ಜನ ದ್ವಾರ ವಿಶೇಷವಾದ ಘೋಡಾನಂದಿನ ಮುಖ ಸೌಂದರ್ಯ ದೇಹ ಸೌಂದರ್ಯವನ್ನು ಅನುಗ್ರಹ ಮಾಡಿಕೊಡ್ತಾರೆ ನನ್ನ ನೈತ ಹುಟ್ಟಿದೆ ತ್ರಂಬಕ ಸ್ವರೂಪಿಯಾನಂತರ ರುದ್ರದೇವರನ್ನ ಪ್ರೀತ್ಯರ್ಥವಾದ ಆಹುತಿಯಾದ ಅರ್ಪಣೆ ಮಾಡ್ತಾರಂದಾಂಡ ಕಾಲ ಮೃತ್ಯು ಅಕಾಲವನ್ನು ಬರ್ಪುಡಂಜನ ಮರಣವಯ ಪ್ರೀತ್ಯರ್ಥವಾದ ಪರಿಮಾರ್ಜನ ದ್ವಾರ ವಿಶೇಷವಾದ ಘೋಡಾನಂದಿನ ನಮ್ಮ ಜಾತಿ ಕಟ್ಟುವಾಡಿಗೆ ಸರಿಯಾದ ಆಹಾರವನ್ನು ಸೇವನೆ ಮಾಡಿಕೊಂಡು ಆರೋಗ್ಯವಾದ ಜೀವನವನ್ನು ಅನುಗ್ರಹ ಮಾಡಿಕೊಡ್ತಕ್ಕೆ ನನ್ನ ಕಡೆ ತಾಹುತಿ ಪಾಯಸ ಆಹುತಿಯು ಮಹಾಮೃತ್ಯುಂಜಯ ರುದ್ರದೇವರನ್ನ ಪ್ರೀತ್ಯರ್ಥವಾದ ಆಹುತಿಯಾದ ಅರ್ಪಣೆ ಮಾಡ್ತಾರಂದಾಂಡ ಇದು ಪೂರ ಮೃತಿಯಂತ ಬೇರೆ ರೀತಿಯ ಬರ್ಪುಡಂಜನ ಮರಣವಯ ಪ್ರೀತ್ಯರ್ಥವಾದ ಪರಿಮಾರ್ಜನ ದ್ವಾರ ವಿಶೇಷವಾದ ಮೃತ್ಯುಂಜಯ ರುದ್ರದೇವರನ್ನು ಶ್ರೀರಕ್ಷ ಮುಂಚೆ ಮುಗ್ಗಟ್ಟದ ಜೀವನವನ್ನು ಕೂಡ ದೇವರ ಅನುಗ್ರಹ ಮಾಡಿಕೊಡ್ತೇನೆ ವಿಚಾರ ಆ ರೀತಿಯಾದ ಮುಂಜಾನೆ ದ್ರವ್ಯವನ್ನು 144 ಸಂಖ್ಯೆ ಒಟ್ಟಿಗೆ ಸೇರಿದಾಗ 1000 ಸಂಖ್ಯೆಯಲ್ಲಿ ಆಹುತಿಯಾದ ಅರ್ಪಣೆ ಮಾಡ್ತಕ್ಕಂಥ ಸುರಗುಣಂಜನ ವಂಚಂಜಾಹುತಿಯಿಂದ ಸಹಸ್ರವರೀತವಾದ ಮೃತ್ಯುಂಜಯ ರುದ್ರದೇವರ ಸ್ವೀಕಾರವಂತದೆ ಮಾತ ಮೃತ್ಯು ಗಂಟಕ ನಿವೃತ್ತಿ ದ್ವಾರ ವಿಶೇಷವಾದ ಮೃತ್ಯುಂಜಯ ರುದ್ರದೇವರನ್ನ ಅನುಗ್ರಹ ಅವರ ಈ ಕ್ಷೇತ್ರವು ಸೇರೊಂದು ಯೋಗ ವಾಕ್ಯ ಪ್ರಾಪ್ತಿ ದ್ವಾರ ಜೀವನ ಮಂತ್ರದ ಯೋಗ ವಾಕ್ಯ ದೇವರ ಅನುಗ್ರಹ ಮಂತ್ರಿಕೊಂಡು ಆಶ್ಚರ್ಯ ಯಥೇಷ್ಟವಾದ ಸ್ವೀಕಾರ ಮಾಡುತ್ತದೆ ಆ ಮೃತ್ಯುಂಜಯ ರುದ್ರದೇವರನ್ನು ಶ್ರೀರಕ್ಷೆ ಮಾತರಕ್ಕೆ ಅನುಗ್ರಹ ಮಂತ್ರಿಕೊಂಡು ಆ ಮೃತ್ಯುಂಜಯ ರುದ್ರದೇವರನ್ನು ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ನಮಾಮ್ಯಹಂ ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ಮೃತ್ಯುಂಜಯ ರುದ್ರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ
ओम स्वाहा भुवाभु ओम साजुम ओम स्वाहा ओम हम जोम स्वाहा ओम भूर्भुव स्वाहा ओम त्र्यंबकं यजामहे सुगन्धिं पुष्टिवर्धनम् ओम स्वाहा भुवाभु ओम साजुम ओम स्वाहा ओम हम जोम स्वाहा ओम भूर्भुव स्वाहा ओम त्र्यंबकं यजामहे सुगन्धिं पुष्टिवर्धनम् ओम स्वाहा भुवाभु ओम साजुम ओम स्वाहा ओम हम जोम स्वाहा ओम भूर्भुव स्वाहा ओम त्र्यंबकं यजामहे सुगन्धिं पुष्टिवर्धनम् ओम स्वाहा भुवाभु ओम साजुम ओम स्वाहा ओम हम जोम स्वाहा ओम भूर्भुव स्वाहा ओम त्र्यंबकं यजामहे सुगन्धिं पुष्टिवर्धनम् ओम स्वाहा भुवाभु ओम साजुम ओम स्वाहा ओम हम जोम स्वाहा ओम भूर्भुव स्वाहा ओम त्र्यंबकं यजामहे सुगन्धिं पुष्टिवर्धनम् ओम स्वाहा भुवाभु ओम साजुम ओम स्वाहा ओम हम जोम स्वाहा ओम भूर्भुव स्वाहा ओम त्र्यंबकं यजामहे सुगन्धिं पुष्टिवर्धनम् ओम स्वाहा भुवाभु ओम साजुम ओम स्वाहा ओम हम जोम स्वाहा ओम भूर्भुव स्वाहा ओम त्र्यंबकं यजामहे सुगन्धिं पुष्टिवर्धनम् ओम स्वाहा भुवाभु ओम साजुम ओम स्वाहा वर्धनम् ओम स्वाहा भुवाभु ओम साजुम ओम स्वाहा ओम स्वाहा ओम हम जोम स्वाहा ओम त्र्यंबकं यजामहे सुगन्धिं पुष्टिवर्धनम् ओम स्वाहा भुवाभु ओम साजुम ओम स्वाहा
अखिलाय विद्महे महादेवाय धीमहि तन्नो रुद्रः प्रचोदयात्। ॐ कोटिरेन्द्रसदावृतं नारायणपूर्वोज्ज्वलं विश्वविमोहनं भगवते मृत्युञ्जय प्रावे मृत्युरुद्राय नमः प्रार्थनां निर्वयामि। ಆ ಪೂಜೆ ಮನ್ಪಾವಲು ಅಂತಾರೆ ಮನ್ಪಾವನಾಗಲ್ಲ ಅರ್ಪಣಾಗಲ್ಲ ದೇವರನ್ನು ಧ್ಯಾನ ಮಾಡ್ಕೊಂಡು ಮಾಡ್ಕೊಂಡು ಆಂಡ ನಮ್ಮ ಮಾದ ಕಲಿಯುಗ ಮನುಷ್ಯನಾಗಲಿ ಒಂದು ಕ್ಷಣ ನಮ್ಮ ಪ್ರಾರ್ಥನೆ ಆಗಲ್ಲ ನಮ್ಮ ಮನಸ್ಸು ಓಡೋಡಿ ಹೋಗೋಕ್ಕೆ ಬರದಾದ್ರು ಮನಸ್ಸನ್ನು ಹಿಡಿತವಾದ ಒಂದಾದ ಮಂಟಲಾದಿ ಮನ್ಪಾರದಾದಿ ಇದು ಕಲಿಯುಗದ ಮನುಷ್ಯನ ಆಪವಾತರಿಗೆ ಅಂಜಾಡ್ತಾರೆ ಆ ಒಂಜಿಗಳಿಗೆ ಆಗಲ್ಲ ಆದಿಡು ಮಧ್ಯೋಡು ಅಂತ್ಯೋಡು ಪದ್ಧತಿಯನ್ನು ಭಗವಂತ ನಿವೇದನೆ ಎಂದು ಪ್ರಾರ್ಥನೆ ನಾಡಿಗೆ ಧರ್ಮದ ಲೋಪ ಇನ್ನಿಂದ ಪರಿಹಾರ ಮಾಡ್ತಾರೆ ಧರ್ಮದ ಪ್ರಾಪ್ತಿ ಮಂತಾದ ಬೇರೆ ಬಂದಿದ್ದಾರೆ ಐಕೋಸ್ಕರವಾದ ಪದೇ ಪದೇ ದೇವರ ಕರುಣು ಹೊಂದಲು ಪ್ರಾರ್ಥನೆ ಮಾಡ್ಕೊಂಡು ವಿಚಾರ ಅವಿಗೀತ ಜ್ಞಾತ ಪ್ರಾಥ್ಮಿ ಗುರುಗೀತ ಹೆಸರುವಾಣು ವಿನಶರಿ ಹೋಮ ಪೂಜೆ ಅಂತಾಗ ಹಿರಿತ ಮನ್ಕೊಡಿಗೆ ಆ ದೇವರನ್ನ ಪೂಜೆ ಆ ಕ್ರಮದ ಪೂಜೆ ಇಂಥ ಫಲ ಹೆಚ್ಚಿನ ವಿಚಾರ ಮತ್ತು ಹಿರಿಯನ್ನು ದಯಮಂಡ ಹಿಂದೂ ಸಂಪ್ರದಾಯದು ಪರಮಾತ್ಮೆಯವರಿಗೆ ರೋಗವೇನೇಕ ಬಂದು ಕಣ್ಣಿಗೆ ಆ ವಿದ್ಯುತ್ ಕರೆಂಟ್ ಬಂದ ಹೊತ್ತು ಕಣ್ಣಿಗೆ ತೋದಿನೇ ಇದ್ದಿ ಆಂಡ ಆ ಬಲ್ಬು ಬತ್ತಿ ಕೂಡ ಕರೆಂಟ್ ಬತ್ತು ನಾನು ತೆಕ್ಕಿ ಕೂಡ ಕರೆಂಟ್ ತಗೊಂಡು ಬಂದ ಅಂಚಿನ ಒಂಜಿ ವಸ್ತು ಕರೆಂಟ್ ಬಂದ ಮೂಲ ಮಾಧ್ಯಮ ಅಂತ ಬಲ್ಬು ಬಾರದ ಪ್ರಕಾಶಕಲ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ದೇಹಿ ಮೇ ಗಣನಾಯಕ ದೇಹಿ ಮೇ ಪರಮೇಶ್ವರ ಅಗ್ನಿ ಪಾಠ ಆರಾ ದೇವತಾಭ್ಯೋ ನಮಃ ಪ್ರಾರ್ಥನಾಂ ನಿರ್ವಯಾಮಿ. ಓಂ ಎಲ್ಲವರು ಇತ್ತ ಕೇಳಿ, ಇಲ್ಲಿ ತಿಲತೈಲವನ್ನು ಇಟ್ಟಿರ್ತಾರೆ. ಅದಶಾನ್ಯಂ ರೇತಮೆ ಬಿಡಿ ಮತ್ತು ಪ್ರತಿಪಾದಯ ಹಿರಣ್ಯಗರ್ಭರ್ಭಂ ಭಾವಸೌಹಂತಂ ಶಾನ್ಯ ದಕ್ಷಿಣಾಕಂ ತೈಲಘಟಾದಾನಂ ಮೃತ್ಯುಂಜಯರುದ್ರಪ್ರೀತಿಂ ಕಾಮೇ ಮಾನಃ ತುಭ್ಯಂ ತನಮಾತು ಪ್ರೀತಿದ್ವಾರ ನಗಬಗ್ಗಾಲಿ ಮೃತ್ಯುಗಂಡ ವಿರಾಜಮಾ ಸರ್ವೇಷಾಂ ದುಃಖವಾನ್ ಭಕ್ತೇನಾಂ ಮೃತ್ಯುಗಂಡ ಪೀಡಾ ಪರಿಹಾರೋ ಮೃತ್ಯುದುರ್ಗಾನುಗ್ರಹತಿ ಜಯತೋಂ ಅಮನೋರಬ್ರಹ್ಮಸೂತ್ರಾತ್ಮ ದತ್ತವನಾಶಾನ್ ಪ್ರದೇಮ ಪ್ರೇತೋಂ ಅದಿ ಬಣ್ಣ ಮೂಲಂ ದೇಕರಂ ಭದ್ರಂ ಅದಶಾನ್ಯಂ ವೇದಮೇ ಅಲಮನೋರಬ್ರಹ್ಮಸೂತ್ರಾತ್ಮ ದತ್ತವನಾಶಾನ್ ಅದಶಾನ್ಯಂ ವೇದಮೇ ಅದಜ್ಞಾಗಂ ಕೂಷ್ಮಾಣದಾನಂ ತತ್ಪುರುಷರುದ್ರಪ್ರೀತಿಂ ಕಾಮೇ ಮಾನಃ ತುಭ್ಯಂ ತನಮಾತು ಪ್ರೀತಿದ್ವಾರ ವಿಹಾರೋ ಫಲಂ ಮನೋರವರಂ ಸೂತ್ರಾದಂ ಯಸ್ಮಾನ್ ದತ್ತದಾನ ದಶಾನ್ ದಕ್ಷಿಣಾಗಂ ರಾವಣದಾನಂ ಧರ್ಮಗುರುಂ ಪ್ರೀತಿಂ ಕಾಮೇ ಮಾನಃ ತುಭ್ಯಂ ತನಮಾತು ಪ್ರೀತಿದ್ವಾರ ತತ್ಪುರುಷರುದ್ರಪ್ರೀತಿಂ ವಿಹಾರೋ ಸಹಸ್ರಾರಂಭ
ओम पद्माय नमः ओम गाड़ी नमः महागाड़ी नमः दूती नमः यमदूती नमः कुमुदे नमः पणाय नमः गाड़ी नमः कालरात्रिवाय नमः वीरदेवताभ्यो नमः वातनाजलंगलवयानीलं दिव्यात्मा सर्वरथमर्घ्यं दर्पयामि ओम 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 नमो तत्ते लोके के जन्मये के सत्ये आम ह्रीं ग्रों व्याराला गंधा सत्पादि शुक्लनादाना देवागत्यासुतं सुदातं क्षेत्रे आगत्यावाहयामि आवादो भव संतापितो भव संहितो भव विशदं दानं नमामि नन्दं भूमिगणादं नमः कामरूपिणी महाबलाय वीरदेवताभ्यो नमः सर्वोदयनकन्दर्पयामि ಪ್ರಶ್ನೆ ಗೋಚರಕ್ಕೆ ಬರ್ತಂಡೆ ಅಲ್ಪ ನಾಡತೊಂದಿತ್ತಂಡೆ ಅವು ನಾಗೆ ರಕ್ತೇಶ್ವರಿ ಗುಳಿಗೆ ಪಣ್ಮಂಜ ಸಾನ್ನಿಧ್ಯ ಮಾಡ್ತದೆ ಜ್ಯೋತಿಷ್ಯ ಪಣ್ಮಂಜ ಪ್ರತ್ಯಕ್ಷ ಶಾಸ್ತ್ರಾಪಣ ಮಂಜ ನಮ್ಮ ಹಿರಿಯ ನಂಬತೆ ನಮ್ಮ ನಂಬುತ್ತ ಆ ಜ್ಯೋತಿಷ ಬರ್ತಂಜ ಪಾತ್ರ ಆಕಲ ವಣ್ಣಂಜ ಪಾತ್ರ ರೀತಿ ನಮ್ಮ ಸ್ವೀಕಾರ ಮಾಡ್ತಂದ ಆ ಸ್ವೀಕಾರ ಮಾಡ್ತದೆ ಇನಿ ಮಾತ ಅಂದಕ್ಕೆ ಈ ಭೂಮಿ ದಾಖಲೆ ದುಂಬುದ ಭೂಮಿ ದಾಖಲೆ ಇತ್ಯದ ಭೂಮಿ ದಾಖಲೆ ಊರು ದಾಖಲೆ ಒಟ್ಟು ಸೇರಿದ ಮಿತ್ರ ಕೆಲಸ ನಮ್ಮ ಪಿದ್ದಾರ್ಥ ಅಂಜ ಸಂದರ್ಭಗಳು ಅಗೋಚರವಾಗಿನ ಶಕ್ತಿ ನಮ್ಮ ಮಂತ್ರಪೂರ್ವಕ ಆವಾಹನೆ ಮನ್ಪಣಕ್ಕಾಗಲು ಬರ್ಪೇರು ಮಣ್ಣು ವಿಚಾರ ಆ ಪ್ರಕಾರವಾದ ಮಾತೆಲ್ಲ ಸೇರಿದೊಂದು ಪ್ರಾರ್ಥನೆ ಒಂದು ಆತ ಓಲು ಆಕಲ ಅಗೋಚರ ಆತಿತ್ನಾಡ ಕೊಡಿಗಡೆ ಇತ್ನಾಡ ಆಕಳ ಪ್ರತಿಷ್ಠಿತ ಆರಾಧನಿತ ಸ್ಥಳವು ನಂಗೆ ಗೊತ್ತಿದ್ದಿ ಆ ಪ್ರಕಾರವಾದ ಓಲು ಕೊಡಿಗಡೆ ಇತ್ನಾಡ ನಮ್ಮ ಇಂಥ ದಿವಸಗಳು ಬಾಲಾಲ ಪ್ರತಿಷ್ಠೆಗೋಸ್ಕರವಾದ ತಾರಾಯ್ಡು ಆವಾಹನೆ ಮನ್ಪ ಸಂಪೂರ್ಣವಾದ ನಾಗದೇವರ ರಕ್ತೇಶ್ವರ ಗುಳಿಗೆಲ್ಲ ಆವಾಹನೆ ಮನ್ಪ ನಾಡಿಗೆ ಸಂಪೂರ್ಣವಾದ ನಮ್ಮ ಈ ಆರಾಧನಾ ಉಪಾಧಿಗೆ ಬರ್ತದೆ ನಮ್ಮ ಕುರುಪಣಂಜ ಆ ಷೋಡಶೋಪಚಾರ ಪೂಜೆಯ ಕಲಶಾಭಿಷೇಕವನ್ನು ತಮಿಳ ಸೇವೆನಾದ ಸ್ವೀಕಾರ ಮಂತದ್ದು ಬಾಲಾಡಿ ತಂದು ಮಿತ್ತದ ಕೆಲಸಕ್ಕೂ ಆಗಲ ಯಜಮಾನ ಸ್ಥಾನ ವಹಿಸಾದು ನಮ್ಮ ಕೈಟ ಮನಪಾವುಡು ಸಂಪೂರ್ಣವಾದ ಓಲು ಕೊಡಿಗಡೆ ಇತ್ತು ನಾಡ ಆವಾಹನೆ ಆತು ಬರಡು ಬಂತು ಒಂಜೇ ಮನಸ್ಸು ಒಂದು ಪ್ರಾರ್ಥನೆ ನೋಡ ಬುದ್ಧಿ ಕರ್ಮಾನುಸಾರಿಣಿ ಎಂದು ಶಾಸ್ತ್ರ ಬಂತೇವೆ ಯಾವ ಕಾಲಕ್ಕೆ ಯಾವುದು ಜರಗಬೇಕೋ ಯದ್ಯತ್ ಭವಿತವ್ಯಂ ತದ್ದದ್ ಭವತಿ ಎಂದು ಹೇಳಿದರೂ ಕೂಡ ಪ್ರಯತ್ನಂ ಮಾನವಾಧೀನಂ ಬಲದಾನಂತು ದೈವತಂ ಮನುಷ್ಯಾಯತ್ವ ಅಂತಹ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಹೊರತು ಕೇವಲ ದೇವರ ನಮ್ಮ ಮನಸ್ಸಿನಲ್ಲಿ ದೀಪವನ್ನು ಭಗವಂತನನ್ನು ಧ್ಯಾನಿಸ್ತಾ ಕೂತರೆ ಯಾವ ಕೆಲಸವೂ ಆಗುವುದಿಲ್ಲ. ಭಗವಂತ ಪ್ರತ್ಯಕ್ಷವಾಗಿ ಕಲಿಯುವುದರಲ್ಲಿ ಕಾಣುವುದಕ್ಕೆ ಸಾಧ್ಯವೂ ಇಲ್ಲ. ಆದರೆ ಸಜ್ಜನರ ಮುಖದಲ್ಲಿ ಸಜ್ಜನರ ಹೃದಯದಲ್ಲಿ ಆ ಅಮೃತ ಕುಂಭ ಸಮಾನವಾದಂತಹ ಒಳ್ಳೆಯ ಮನಸ್ಸಿನಲ್ಲಿ ಭಗವಂತನನ್ನು ನಾವು ಕಾಣಬೇಕು ಅಂತ ಬಲ್ಲವರ ಮಾತು. ಆ ಪ್ರಕಾರವಾಗಿ ಈ ಅಭಿವೃದ್ಧಿಯಾದಂತಹ ಕಾಲ ಸನ್ನಿಹಿತವಾಗಿದೆ. 4 ಸಜ್ಜನರು ಸೇರಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು. ಈ ಮೊದಲಿಲ್ಲಿ ಮೂಲ ನಿವಾಸಿಗಳಾಗಿದ್ದವರು ಮತ್ತಲ್ಲದೆ ಈಗ ಇಲ್ಲಿ ವಾಸ ಮಾಡಿಕೊಂಡಿದ್ದವರು ಇಲ್ಲಿ ಜಾಗವನ್ನು ಖರೀದಿಸಿ ಅನ್ಯಾನ್ಯ ಕಾರಣಗಳಿಂದ ಬೇರೆ ಜಾಗಕ್ಕೆ ಹೋದವರು ಇವರೆಲ್ಲರೂ ಜೋಡಿಸಿದ 2 ಕೈಗಳ 10 ಬೆರಳುಗಳ ತುದಿಗಳಿಂದ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ. ಒಂದು ಮಾತಿಲ್ಲಿ ನಾವು ಸೇರಿಸಬೇಕು, ಎಷ್ಟು ಅಗತ್ಯ ಅಂತ ನನಗನಿಸುವುದಿಲ್ಲ. ಆದರೆ ಈಗ 1-2 ತಿಂಗಳಿನಿಂದ ಈಚೆಗೆ ದಾರಿ ಹೋಕರಿಗೆ 9 ಗಂಟೆಯ ಸಮಯದಲ್ಲಿ ಏನು ನಡುರಾತ್ರಿಗಲ್ಲ 9-10 ಗಂಟೆಯ ಹೊತ್ತಿಗೆ ನಾಗದೇವತೆ ಮಾರ್ಗದ ಬದಿಯಲ್ಲಿ ನಮಗೆ ನಿಂತಿದ್ದಾರೆ, ಅಭಯವನ್ನು ಕೊಡ್ತಾ ಇದ್ದಾರೆ. 2 ಜನ ಹೆಂಗಸರು ನಿಂತಿದ್ದಾರೆ. ಒಂದು 3-4 ಪ್ರಕರಣಗಳಲ್ಲಿ ನಾವು ಅದನ್ನು ಕರ್ಣಾಕರ್ಣಿಕೆಯಾಗಿ ಕೇಳಿದ್ದೇವೆ. ಎಷ್ಟು ನಂಬುವುದು ಅಂತಲ್ಲ, ನಂಬಿ ಕೆಟ್ಟವರಿಲ್ಲ, ನಂಬದೇ ಇದ್ದವನಿಗೆ ನೆಮ್ಮದಿ ಇಲ್ಲ ಎಂಬ ಹಾಗೆ ಪ್ರಾಯಶಃ ಈ ಅಭಿವೃದ್ಧಿ ಆಗುವ ಕಾಲಕ್ಕೆ ಎಚ್ಚರಗೊಂಡಂತಹ ಧರ್ಮದೇವತೆಗಳು ದೇವರುಗಳು ನಾವಿದ್ದೇನೆ, ನಿಮಗೆ ಅಭಿವೃದ್ಧಿಯನ್ನು ಕಾಣಿಸುವುದಕ್ಕೆ ನಾವಿದ್ದೇವೆ, ನಮ್ಮ ಅಭಿವೃದ್ಧಿಯನ್ನು ಅಂದರೆ ನಾಗದೇವತೆ ಅಭಿವೃದ್ಧಿಯನ್ನು ನಾವು ಮಾಡಬೇಕಾದ್ದಿಲ್ಲ, ನಮ್ಮ ಅಭಿವೃದ್ಧಿಗಾಗಿ ನೀವು ಪೂಜಿಸಬೇಕು ಅಂತ ಕೇಳಿಕೊಂಡ ಹಾಗೆ ಈಗ ಇದರ ಸೆಕ್ರೆಟರಿ ಆಗಿದಂಥ ರಾಧಾಕೃಷ್ಣರು ಹೇಳುತ್ತಾರೆ, ಈಗ ನಮಗೆ ಇಲ್ಲಿ ಆ ದೇವತೆ ಕಂಡ ಹಾಗಾಯಿತು ಅಂತ. ಹೌದಾ? ಅವರ ಮನಸ್ಸಿಗೆ ಇತ್ತೋ ಏನೋ, ಆ ಭಾವನೆ ಇತ್ತೋ ಏನೋ, ಅಂತೂ ಅಲ್ಲಿ ಇಲ್ಲಿ ಈ ದೇವತೆಗಳು ನಾವೆಲ್ಲಿ ಮಣ್ಣಿನಲ್ಲಿದ್ದೇವೆ ಅಂತ ಹೇಳುವ ಕಾಲಕ್ಕೆ ಆ ನಾಗಬ್ರಹ್ಮನಾಗಲಿ ರಕ್ತೇಶ್ವರಿ ಆಗಲಿ ಗುಳಿಗ ದೇವರ ಆ ಧರ್ಮ ದೇವತೆಗಳು ನಾಗಬ್ರಹ್ಮನಾಗಲಿ ಈ ಜಾಗದಲ್ಲಿ ಅಸ್ತಿತ್ವದಲ್ಲಿ ಇದ್ದು ಎಂಬುದು ಪ್ರಶ್ನೆಯಲ್ಲೂ ಕೂಡ ನಮಗೆ ಕಂಡು ಬಂದಿದೆ. ಈ ಮೂಲಕವಾಗಿ ನಾವೆಲ್ಲ ಭಕ್ತಿಯಿಂದ ತಂತ್ರಿಗಳ ಒಂದು ನೇತೃತ್ವದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು, ಆ ಮನಸ್ಸಿನಲ್ಲಿ
ನಿರ್ಧರಿಸಿದಂತಹ ಕಾರ್ಯ. ಇದು ಹೇಗಿತ್ತು ಅಂತ ಮೊನ್ನೆ ಪ್ರಶ್ನೆ ಮಾಡುವಾಗ ಈ ಜಾಗ ನೋಡಿದವರಿಗೆ ಗೊತ್ತುಂಟು. ಕಾಲಿಡ್ಲಿಕ್ಕೆ ಹೆದರಿಕೆ ಆಗುತ್ತಿತ್ತು, ಮುಳ್ಳು ರಾಶಿ ಇತ್ತು. ಆದರೆ ಈ ಹೊತ್ತಿಗೆ ಇಷ್ಟು ಸುಂದರವಾದಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡುವುದಕ್ಕೆ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ್ರು. ಭಗವಂತನ ಅನುಗ್ರಹ ಬೇಕಲ್ಲ, ದೇವರು ಇದನ್ನು ಮಾಡಿ ಅಂತ ನಾವು ಅರಸಬೇಕಲ್ಲ. ಇದು ಒಳ್ಳೆಯ ಲಕ್ಷಣವೇ ಆಗಿದೆ. ಮುಂದಕ್ಕೆ ಈ ಕಾರ್ಯ ಬಾಲಾಲದಲ್ಲಿ ಸ್ಥಾಪಿಸಲ್ಪಟ್ಟಂತಹ ನಾಗಬ್ರಹ್ಮನು, ರಕ್ತೇಶ್ವರಿಯೋ, ಗುಳಿಗ ದೇವತೆಗಳು, ಆ ಧರ್ಮ ದೇವತೆಗಳು ಅತಿ ಶೀಘ್ರದಲ್ಲಿ ತಮ್ಮದೇ ಆದಂತಹ ಒಂದು ಅಸ್ತಿತ್ವವನ್ನು ಕಾಣುವಲ್ಲಿ ನಾವೆಲ್ಲ ಏಕಕಂಠದಿಂದ ಜೋಡಿಸಿದ ಕೈಗಳ 10 ಬೆರಳುಗಳಿಂದ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯ ಅತಿ ಶೀಘ್ರದಲ್ಲಿ ಕೊನೆಗೊಳ್ಳಿ ಎಂಬುದಾಗಿ ಸಮೀಪದ ದೇವತೆಯಾದಂತಹ ಮಹಾವಿಷ್ಣು ಸ್ವಾಮಿ ಭಟ್ರವಾಡಿ ವಿಷ್ಣುಮೂರ್ತಿ ದೇವರು ಇಲ್ಲಿ ಸಮೀಪದಲ್ಲೇ ದೇವರಿದ್ದಾರೆ. ದೇವರು ಎಲ್ಲ ಕಡೆಯೂ ಇದ್ದಾರೆ. ಹಾಗೆ ಗ್ರಾಮ ದೇವತೆಯಾದಂತಹ ಜನಾರ್ದನ ಸ್ವಾಮಿ, ಈ ಕ್ಷೇತ್ರದ ಅರ್ಕದ ಪುಣ್ಯ ಅಧಿದೇವತೆಯಾದಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿಪರಾಶಕ್ತಿ ಕುಲದೇವಿ ಅಮೃತಪಡಿಸಿದ ಜಗಜ್ಜನನಿ ದುರ್ಗಾ ಪರಮೇಶ್ವರಿ, ಇನ್ನಲ್ಲದೆ ಈ ಗ್ರಾಮಕ್ಕೆ ಸಂಬಂಧಿಸಿದ ಸಕಲ ದೈವ ದೇವತೆಗಳು, ಈ ಮಗಳೆಯ ದೇವರಾದಂತಹ ವಿಟ್ಲದ ಪಂಚಲಿಂಗೇಶ್ವರ ಸ್ವಾಮಿ, ಪುತ್ತೂರಿದ ಮಹಾಲಿಂಗೇಶ್ವರ ಸ್ವಾಮಿ ಮತ್ತಲ್ಲದೆ ನಾವು ನಂಬಿಕೊಳ್ಳುವಂತಹ ಸಕಲ ದೈವ ದೇವರುಗಳ ದಿವ್ಯ ಪಾದಾರವಿಂದಗಳಲ್ಲಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಶುಭ ಕಾರ್ಯಕ್ಕೆ ನಾವು ಅಣಿಯಾಗುತ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಧ್ರುವಾದ್ಯೋ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ನಮೋ ತುರಂದಾಯ ಸಹಸ್ರಪಾದಾಕ್ಷರೋರ್ವಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಾಯ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣಿದಾಯ ಜಗದ್ಧಿತಾಯ ಕೃಷ್ಣಾಯ ಶ್ರೀ ಗೋವಿಂದಾಯ ನಮೋ ನಮಃ.
आयने देवरायणे दूरारोहं सुषिणेः दाशवेगानि समुद्रस्य गहायिने सर्पाय नमः अनन्ताय नमः शेषाय नमः कपिलाय नमः नागाय नमः कालियाय नमः चन्द्रवालाय नमः बुधराय नमः यायो ओम भूर्भुवः स्वाहा ओम प्राणाय ಸರಿ ಅದೇ ರೀತಿ ಆದ ಸಂಕಲ್ಪ ಮಾಡ್ಕೊಂಡಿರಿ ಪ್ರಾರಂಭ ಮಾಡ್ತೀರಿ ಆ ಪ್ರಕಾರವಾದ ದೇವರ ಮನುಷ್ಯ ಮಾತಿರಿ ದಾಂಡ ಹೆಚ್ಚು ಕಮ್ಮಿ ಎತ್ತೋ ಬರ್ಕೊಂಡು ಅಂಜಾನ ಥರ ನಮ್ಮ ಪದೇ ಪದೇ ಒಟ್ಟು ಸೇರಿದು ದೇವರ ನಿವೇದನೆ ಮಾತನಾಡಲಿಕ್ಕೆ ಸಂಪೂರ್ಣವಾದ ಆಕಲ ಅನುಗ್ರಹ ಕೊರಪೇರು ಮಾಡಿ ವಿಚಾರ ಆ ಪ್ರಕಾರವಾದ ಪೂರ್ವ ಆರಾಧನೆತ ಆ ನಾಗ ಸಾನ್ನಿಧ್ಯ ರಕ್ತೇಶ್ವರಿ ಗುಳಿಗ ಸಾನ್ನಿಧ್ಯನು ನನಗೆ ಬೋಡಾಂಜನ ಯೋಗ್ಯವಾಂಜನ ಐಗೋಡಾಂಜನ ಸ್ಥಾನಮಾನ ನಿರ್ಮಾಣ ಮಾಡ್ಕೊಂಡು ಪ್ರತಿಷ್ಠೆ ಮಾಡ್ಕೊಳ್ಳೋ ಸಂಕಲ್ಪ ಉಂಟು ಆತ್ಮ ಮುಟ್ಟ ನಂಗೆ ಉಪಾಧಿದ್ದಿ ಅದಕ್ಕೋಸ್ಕರವಾದ ಫಲಮುಖೇನವಾದ ಆಕಳ ಆರಾಧನೆ ಮಾಡ್ತದೆ ದುಮ್ಮದ ಕೆಲಸಕ್ಕೂ ಆಕಳ ಅನುದಿತಂತು ಈ ಭೂಮಿಡಿ ಕೆಲಸ ಮನ್ಕರ ಆಕಳ ಅನುಜ್ಞೆಯನ್ನು ದಿತಂತು ಮಿತ್ತ ಕೆಲಸಕ್ಕೂ ನಮ್ಮ ಕೈ ಪಾಡ್ಪ ಅಂಥ ದಿವಸರು ಭೂಮಿಡ ಆರಾಧನೆದ ನಾಗದೇವರಲ್ಲ ರಕ್ತೇಶ್ವರನ ಗುಳಿಗಲ್ಲ ಅಲಾಟ ಆವಾಹನೆ ಮಾಡ್ತದೆ ಆಂಜನೇಯ ಮಿತ್ತದ ಅನುಜ್ಞೆಗೋಸ್ಕರವಾದ ಕಲಶಾಭಿಷೇಕಪೂರ್ವಕವಾದ ಯಥಾಶಕ್ತಿಯಾದ ತಂಬಿಲ ದೇವರ ಮಾತು ಅರ್ಪಣೆ ಮಾಡ್ತಂಡು ಮಂತಂಜ ಕ್ರಿಯಾಭಾಗಗಳು ವ್ಯತ್ಯಾಸಿಪ್ಪು ಮಂತ್ರದೋಷ ದ್ರವ್ಯದೋಷ ಕಾಲದೋಷ ಶ್ರದ್ಧಾ ಭಕ್ತಿ ಲೋಭದೋಷಿದ್ನಾಳ ಗೂಡು ಬರ್ತದೆ ಮಂತಂಜ ಸೇವೆಯನ್ನು ಪರಿಪೂರ್ಣ ತುತ್ತಾರ ಸ್ವೀಕಾರಂತ ಸಂತುಷ್ಟರಾದ ಆ ಫಲಮುಖೇನಾದ ವಿಶೇಷವಾಂಜನ ಸಾನ್ನಿಧ್ಯ ಪಡೆಯುವಂತಿರ್ತದೆ ಈ ರೀತಿಯಾದ ಬಾಲಾಲೆರಡು ದೀನಾಡಿಗೆ ಸಂಪೂರ್ಣವಾದ ಅಲ್ಲಿ ತಂದು ಬಾಕಿ ಕೊಡಿಗಡೆ ಭೂಮಿನ ನಂಗೆ ಕೆಲಸಗೋಸ್ಕರವಾದ ನಾಗದೇವರ ಆ ರಕ್ತೇಶ್ವರಿ ಗುಳಿಗರಾಜೆಲ್ಲ ಬಿಡ್ತು ಬರ್ತದೆ ಮಿತ್ತದ ಕೆಲಸ ಮನ್ಪಣ ಸಂದರ್ಭಡು ಕೆಲಸ ಮನ್ಪಾಪಣ ಯಜಮಾನವರ್ಗ ಕಾಡು ಕೆಲಸ ಮನ್ಪಣಾಗ್ಲೆ ಕಾಡು ವಾನಮತ ಆಪತ್ತು ವಿಪತ್ತು ಬರಂತ ಲೆಕ್ಕ ಬೇರೆ ಸಾಯ್ತದ ಆ ಕೆಲಸ ಆ ರೀತಿಯಾದ ಪ್ರೇರೇಪಣೆ ಕೊಡ್ತು ನೆನತಂಜ ಪಡ್ತು ಪ್ರತಿಷ್ಠೆ ಮಾಡ್ತದೆ ಆ ಪ್ರಸಾದ ಸ್ವೀಕಾರ ಮಾಡ್ತಂಜ ಯೋಗ ಭಾಗ್ಯನು ನಿಮಗೆ ಸಂಬಂಧಪಟ್ಟಂಜ ಮಾತಿಗಳ ಅನುಗ್ರಹ ಮನಪಾದಗಳು ಅವಿ ರೀತಿಯಾದ ಸಂದರ್ಭಡು ಮಾತಿಗಳ ಒಗ್ಗಟ್ಟನ್ನ ಕೊಡ್ತು ಗೋಡಾಂಜನ ಜನ ಸಹಾಯ ಧನ ಸಹಾಯನ ದೇವರೇ ನಂಗೆ ಅನುಗ್ರಹ ಮನಪಾದಗಳು ಅಂಜ ಸಂದರ್ಭಡು ನಾಗದೇವರನ ರಕ್ತೇಶ್ವರಿ ಗುಳಿಗನ ಪ್ರತಿಷ್ಠಾಗಿಕೊಳ್ಳಿ ಮಿತ್ತ ಆ ದೈವಗಳುಲ್ಲ ಆ ದೈವದ ಕೆಲಸ ನಮ್ಮ ಕೈವಾಡೋಡು ನಮ್ಮ ಸಂಕಲ್ಪ ಉಂಟು ಐಕೆ ಆಕಲ ಮಾತ ಸಾಧಿಸೋ ಜಾಡು ಆಕಲನ ಒಂಜಿ ಬೇರೆ ಸಾಧ್ತದೆ ಈ ಕೆಲಸ ಶೀಘ್ರವಾದ ಮಿತ್ತ ಆ ಕೆಲಸ ನಮಗೆ ಮಾಡ್ಕೊಂಡ ಯೋಗ ಭಾಗಿನ ಒರಿಪಾದಗಳು ಅದೇ ರೀತಿಯಾದ ಆ ನಾಗದೇವರನ ರಕ್ತೇಶ್ವರಿ ಗುಳಿಗರ ಕೆಲಸಗಳ ಆ ದೈವಗಳು ಸಂಪೂರ್ಣವಾದ ಬೆರೆಸಾಯ್ತದೆ ಮಿತ್ತ ಕೆಲಸ ನಡ್ಬಿಡುದುಗಳು ಆಕಲಿನ ಒಂಜಿ ಪ್ರಾರ್ಥನೆ ನಮೋಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೇ ಮನೋ ಯೇ ಅಂತರಿಕ್ಷೇಭ್ಯೋ ದಿವಿತೇಭ್ಯೋ ಸರ್ಪೇಭ್ಯೋ ನಮಃ ಯೇದೋ ರೋಚನೆ ದಿವಾ ಯೇ ವಾ ಸೂರ್ಯಸ್ಯ ರಶ್ಮಿಷೋ ಯೇಷಾಮಪ್ಸಕೃತಂ ತೇಭ್ಯೋ ಸರ್ಪೇಭ್ಯೋ ನಮಃ ಯಾ ಇಷಭೋ ಯಾತು ಧಾನಾನಾಂ ಯೇ ವಾ ವನಸ್ಪತಿರನೋ ಯೇ ವಾ ವಟೇಷು ತೇರತೇಭ್ಯೋ ಸರ್ಪೇಭ್ಯೋ ನಮಃ ಓಂ ನಮೋ ಭಗವತೆ ಕಾಮರೂಪಿಣೇ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ ನಮಃ ರಕ್ತೇಶ್ವರಿ ನಮಃ ಗುಳಿಗಮೂರ್ತೆ ನಮಃ ಮನದೋ ವಿಷ್ಟ ಪ್ರಾರ್ಥನಾಂ ದರ್ಭಯಾಮಿ ಪ್ರಾರ್ಥನೆ ನಮೋ ನಮೋ ಸಹಸ್ರಮೂರ್ತೆ ಸಹಸ್ರಪಾದಾಖ್ಯೋ ಭಾವೆ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಗ್ರಹಾಯ ನಮೋ ಬ್ರಹ್ಮಣೇ ದೇವಾಯ ಗೋಪುರಾಧಿಕಾಯ ಜಗದ್ಧಿತಾಯ ಕೃಷ್ಣಾಯ ಶ್ರೀ ಗೋವಿಂದಾಯ ನಮೋ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಧ್ಯೇವಾನಿ ನಿರ್ವಯಾಮಿ ಓಂ ಭೂ ಸ್ವಾಹ ಓಂ ಭೂ ಸ್ವಾಹ ರಕ್ತೇಶ್ವರಿ ನಮಃ ಗುಳಿಗಮೂರ್ತೆ ನಮಃ ನಿರ್ವಾಂ ಜಾನ್ ದುರ್ಗಂ ಸ್ವಾಹ ನಾಗವಾರ್ದೇಭ್ಯೋ
विशामयं ध्रुवन्ते राजा वरुणो ध्रुवन्देवो बृहस्पतिः ध्रुवन्ते इन्द्रश्चानित्या राष्ट्रं दारयतां ध्रुवम् ॐ स्वस्ति नो मिमीता भगस्वस्ति देव्यदितिरनर्वणा स्वस्ति पूषा वायुं भगवान् अनो अस्मस्तये वैश्वानरो वसूरग्ने स्वस्तये स्वस्ति स्वस्ति संगामे महे ईशातनदाय नमः सर्पा नागेभ्यो नमः अत्यशरणो दुर्गमूर्ते नमः तोभ्यं मृत्युमरनमाम्यहं सर्वमृत्युविनाशाय मृत्युञ्जय नमो नमः शान्तिरस्तु पुष्टिरस्तु दुष्टिरस्तु आयुष्यमस्तु आरोग्यमस्तु शिवधर्मस्तु धर्मसमुद्रस्तु वेदन्तु शास्त्रस्तु धनदान्यसमर्पणस्तु ರಕ್ಷಣಾದಂತು ನಮ್ಮ ಜನ ಗ್ರಾಮ ದೇವತೆಗಳ ಅನುಗ್ರಹ ಚಿತ್ತರಾದ ಸ್ನೇಹತನ್ಯ ಕೊಟ್ಟು ಆ ಒಂಜಿ ದೈವದೇವನ ಪ್ರದಕ್ಷಿಣೆ ಮಾಡ್ತದೆ ಆರಾಧನೆ ಮಾಡ್ತಂತು ಪ್ರಸಾದ ಕಾರಣ ತಂಜ ಯೋಗ ಭಾಗ್ಯವಂತ ಅನುಗ್ರಹವನ್ನು ಪಾಲ್ಗೊಡು ಆ ಪೂರ್ವಭಾವ್ಯಾತ ಮಾಡ್ತಂಜ ಗಣಪತಿ ಹೋಮ ಮೃತ್ಯುಂಜಯ ಹೋಮದ ಸಂಪೂರ್ಣ ಬಲ ಐಕಮತ್ಯ ಹೋಮ ಸಂಪೂರ್ಣ ಬಲ ಮಾತ ಭಕ್ತ ಸಮುದಾಯಗಳ ಪ್ರಾಪ್ತಿಯಾವುದು ಬಂತು ದೇವರ ಪ್ರಾರ್ಥನೆ ಅಂತಂದು ಆಗ ಪ್ರತ್ಯೇಕ ಗುಡಿಗಾಡ ಆ ಕ್ಷೇತ್ರ ಆರಾಧ್ಯ ಮಾತ ಸನ್ನಿಧಾನದ ಪ್ರಾರ್ಥನೆ ಅಂತಂದು ಆ ಪ್ರಸಾದವನ್ನು ಇಡೀ ಊರಿಕೆಯನ್ನು ಬಿಡಿಸುವಂತ शतं जीव शरदो वर्धमानः इत्यभिनिगमो भवति शतमिति शतं दीर्घमायुमरुतयेनावर्धयन्ति शतमेनमेव शतात्मानं भवति शतमनन्तं भवति शतमैश्वर्यं भवति शतमिति शतं दीर्घमायुः देवता प्रसाद नवो नवो भवति मानवन्नाङ्गे दुर्षसामेत्यग्रं भागं देवेभ्यो विददात्ययं चन्द्रमातिरति दीर्घमायुः ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.